ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗ್ಗೆ ಎದ್ದು ನಾನೇನು ಇವತ್ತಿನ ದಿನಚರಿ ಮಾಡಿದ್ದೇನೆ ಅದನ್ನು ನಿಮಗೆ ತೋರಿಸುವಂತಿದ್ದೇನೆ. ಹಾಗೆ ಈಗ ಎದ್ದು ನೀವೆಲ್ಲ ಇದ್ದರೆ ನಾನು ಎದ್ದು ಮುಖ ತೊಳೆದು ಈಗ ನಿಮ್ಮ ಎದುರು ಬಂದು ನಿಂತಿದ್ದೇನೆ. ಇನ್ನೂ ಎಲ್ಲ ಕೆಲಸಗಳಾಗಬೇಕು. ಅನ್ನಕ್ಕೆ ಒಂದು ಇಟ್ಟಿದೆ ಕುಕ್ಕರಲ್ಲಿ, ನೋಡಿ ಕುಕ್ಕರ್ ಕಾಣ್ತಿದ್ದೆಲ್ಲ, ಅದು ಅನ್ನಕ್ಕೆ ಕುಕ್ಕರಲ್ಲಿ ಇಟ್ಟಿದೆ. ಹಾಗೆ ನಮ್ಮ ಯಜಮಾನರು ಒಂದು ಕಾಯಿ ತುರಿದು ಕೊಟ್ಟೋದು. ಈಗ ಅಡಿಗೆ ಶುರು ಮಾಡಬೇಕು. ಏನು ತಿಂಡಿ ಮಾಡುವ ಅಂತ ಯೋಚನೆ ಮಾಡಿದರೆ ಚಪಾತಿ ಮಾಡುವ ಅಂತ ಅನಿಸಿತು. ಹಾಗೆ ಒಂದು ಚಪಾತಿ ಮಾಡುವ. ಹಾಗೆ ಪದಾರ್ಥಕ್ಕೆ ಏನಿದೆ ನೋಡಿ ಪದಾರ್ಥ ಮಾಡುವ. ನಾನು ಈಗಾಗಲೇ ತುಂಬ ದಿನದಿಂದ ಸಾಧಾರಣ 1 ವರ್ಷನೇ ಆಯ್ತೇನೆ ತುಳು ಲಾಗ್ ಮಾಡ್ತಾಯಿದ್ದೆ. ಇನ್ನು ಮುಂದೆ ಕನ್ನಡದಲ್ಲಿ ಮಾಡುವ ಅಂತ ಇದ್ದೇನೆ. ನಿಮಗೆ ಈಗ ಹಿಟ್ಟು ಕಲಸಿ ಆಯಿತು ಚಪಾತಿ ಮಾಡುವಂತ. ಹಾಗೆ ಹಿಟ್ಟು ಕಲಸಿ ಅದಕ್ಕೊಂದು ಮುಚ್ಚಳ ಮುಚ್ಚಿ ಇಡ್ತೇನೆ. ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಆದಮೇಲೆ ಚಪಾತಿ ಮಾಡ್ತೇನೆ. ಸೋರೆಕಾಯಿ ಉಂಟು, ಸೋರೆಕಾಯಿ, ಟೊಮೆಟೊ, ನೀರುಳ್ಳಿ. ಇದನ್ನು ಈಗ ನಾವು ಬಟಾಣಿ ಹಾಕಿ ಒಂದು ಸಾರು ಮಾಡುವಂಥ, ಒಂದು ಗಸಿ ಅಂತ ಹೇಳ್ತೇವೆ ನಾವು, ಹಾಗೆ ಮಾಡುವಂಥ. ಈಗ ಕಟ್ ಮಾಡ್ತೇನೆ. ಈಗ ಇದರೆಲ್ಲ ಕಟ್ ಮಾಡಿದೆ. ಈಗ ಇದಕ್ಕೆ ಉಪ್ಪು ಹಾಕಿ ಬೇಯಲಿಕ್ಕಿಡುವ. ನೀರು ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ಸೋರೆಕಾಯಿ ಸ್ವಲ್ಪ ನೀರಾಗ್ಯಲ್ಲ. ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕಿಡ್ತೇನೆ. ಇದಕ್ಕೆ ನಾವು ನೆನೆಲಿಕ್ಕಿಟ್ಟ ಬಟಾಣಿ ಕೂಡ ಹಾಕ್ಕೊಂಡೆ. ಈಗ ಇದನ್ನು ಬೇಯಲಿಕ್ಕಿಡ್ತೇನೆ. ನೋಡಿ, ಇದಕ್ಕೆ ಒಂದು 10 ರಿಂದ 12 ಮೆಣಸು ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನ್ನಷ್ಟು, ಮತ್ತು ಒಂದು 2 ಸ್ಪೂನ್ನಷ್ಟು ಕೊತ್ತಂಬರಿ, ಹಾಗೆ ಜೀರಿಗೆ, ಮತ್ತು ಇಲ್ಲಿ ನೋಡಿ ಅರಶಿಣ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡಿದ್ದೇನೆ. ಪದಾರ್ಥ ಕಡಿದು ಕುದೀತಾ ಉಂಟು. ಈಗ ಕುದಿದಾಯಿತು ನೋಡಿ, ಚಪಾತಿ ಮಾಡಿದೆ, ಚಪಾತಿ ಕಾಯಿಸ್ತಾ ಇದ್ದೇನೆ. ಚಪಾತಿ ಆಯಿತು. ಅದು ನೋಡಿ ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಈ ಗಸಿ ಉಂಟಲ್ಲ, ಇದು ಕೂರ್ಮದಾಗೆ ಆಗಿದೆ, ತುಂಬ ಚೆನ್ನಾಗಿ ಆಗಿದೆ. ಹೀಗೆ ಒಮ್ಮೆ ಮಾಡಿ ನೋಡಿ, ಅಂದರೆ ಚೆನ್ನಾಗಿ ಕುಕ್ಕರಲ್ಲಿಟ್ಟರೆ ಚೆನ್ನಾಗಿ ಬೇಯ್ತದಲ್ಲ, ಹಾಗೆ ಕುಕ್ಕರಲ್ಲಿಟ್ಟಿದ್ದೆ ನಾನು. ಈಗ ಸಂಜೆ ಆಯಿತು, ಸ್ನಾನ ಎಲ್ಲ ಆಗಿ ಮತ್ತು ಗೊತ್ತುಂಟಲ್ಲ, ಒರೆಸೋದು, ತೊಳೆಯೋದು, ಮಾಡೋದು ಎಲ್ಲ ಮಾಡಿ ಸ್ನಾನ ಮಾಡಿ ಆಮೇಲೆ ಈಗ ಸಂಜೆ ಆಯಿತು. ಈಗ ನೋಡಿ ಸಂಜೆ ಅಡಿಗೆಗೆ ಅನ್ನಕ್ಕೆ ಇಟ್ಟಿದ್ದೇನೆ. ಮತ್ತು ಡೈಲಿ ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗೋದಾದರೆ ಡೈಲಿ ಲಾಗ್ ಮಾಡ್ತೇನೆ. ದಿನಚರಿ ಇದೆ, ಡೈಲಿ ದಿನಚರಿ. ಮತ್ತು ಇಷ್ಟ ಆಗಲಿಲ್ಲ ಅಂದರೆ ಮೊದಲಿನಾಗೆ ಮಾಡ್ತೀನಿ. ಮತ್ತು ತುಳು ಬೇಕಾ ಕನ್ನಡ ಬೇಕಾ ಅಂತ ಹೇಳಿ. ನಾನು ಇಷ್ಟರವರೆಗೆ 1 ವರ್ಷದಿಂದ ತುಳುವೇ ಮಾಡ್ತಿದ್ದೆ. ಕನ್ನಡನು ಕೇಳ್ತಾರೆ ಹಾಗೆ ಕಾಲ್ ಮಾಡಿದವರೆಲ್ಲ. ಹಾಗಾಗಿ ನಾನು ಕನ್ನಡ ಲಾಗ್ ಇವತ್ತು ಮಾಡ್ತಾಯಿದ್ದೇನೆ. ನಿಮಗೆ ಹೇಗೆ ಅನ್ನಿಸ್ತದೆ ನೀವು ಹೇಳಿ. ನಿಮ್ಮ ಇಷ್ಟವೇ ನನ್ನ ಇಷ್ಟ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.